ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ಎಲ್ಲರಿಗೂ ನಮಸ್ಕಾರ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಆಗಿ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಶಂಕರ್ಪುರ, ಕಟ್ಪಾಡಿ. ಸೊ ನಮ್ಮ ಈ ಸ್ಪಂದನ ಸವಿರುಚಿ ಅಂದ ತಕ್ಷಣ ನಿಮ್ಗೆಲ್ರಿಗೂ ನೆನಪಾಗ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ನನಗೂ ಕೂಡ ಅವರು ನೆನಪಾಗೇ ಆಗ್ತಾರೆ. ಸೊ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನೀವು ಕೂಡ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಇವತ್ತಿನ ದಿನ ಯಾವ ಸ್ಪೆಷಲ್ ಒಂದು ರೆಸಿಪಿಯನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ನಮಗೋಸ್ಕರ ಹೇಳಿಕೊಡ್ತಾರೆ ಅಂತೇಳಿ. ಸೊ ನಾನು ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ? ಓಕೆ, ನಾವು ಕೂಡ ಸೌಖ್ಯವಾಗಿದ್ದೇವೆ. ಸೊ ನಿಮ್ಮ ಒಂದು ರೆಸಿಪಿಯನ್ನು ತಿಂದ ತಕ್ಷಣ ನಾವು ಸೌಖ್ಯವಾಗಿ ಇರಲೇಬೇಕಲ್ವಾ? ಸೊ ಅದೇ ರೀತಿ ನಮ್ಮ ವೀಕ್ಷಕರು ಕೂಡ ಈ ಒಂದು ಇವತ್ತಿನ ದಿನ ನೀವು ಯಾವುದೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ ಅಂತ ಕಾಯ್ತಾ ಇರ್ಬೋದು. ಸೊ ಯಾವ ರೆಸಿಪಿಯನ್ನು ಮಾಡ್ತೀರಾ ಅಂತ ನಿಮ್ಮ ಬಾಯಿಂದಲೇ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಇವತ್ತು ನಾನು ರಾಜ್ಮಾದ ಕಟ್ಲೆಟ್ ಮಾಡ್ತಾ ಇದ್ದೇನೆ. ರಾಜ್ಮಾವನ್ನ ಸಾಮಾನ್ಯವಾಗಿ ನಾವು ಕರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ರಾಜ್ಮಾ ಚಾವಲ್ ಅಂತ ಹೇಳೋದು ನಾರ್ತ್ ಅಲ್ಲಿ ತುಂಬಾ ಫೇಮಸ್ ಆಗಿರುವ ಡಿಶ್. ನಾನು ಇವತ್ತು ಅದರಿಂದ ಕಟ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಿಜವಾಗ್ಲೂ ಇದೊಂಥರ ಡಿಫ್ರೆಂಟ್ ಇದೆ. ಕಟ್ಲೆಟ್ ಹೆಚ್ಚಾಗಿ ಅಂದ್ರೆ ನಾವು ಒಂದು ಬೀಟ್ರೂಟ್, ಪೊಟ್ಯಾಟೊ ಯೂಸ್ ಮಾಡಿ ಮಾಡ್ತೇವೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ ರಾಜ್ಮಾದಿಂದ ಕಟ್ಲೆಟ್. ನೋಡುವ ಹೇಗೆ ಇರ್ತದೆ ಟೇಸ್ಟ್ ಅಂತೇಳಿ. ನಾನಂತೂ ಕಾಯ್ತಾ ಇರ್ತೇನೆ ಟೇಸ್ಟ್ ನೋಡ್ಲಿಕ್ಕೆ. ಸೊ ಆಲ್ ದ ಬೆಸ್ಟ್ ಮ್ಯಾಮ್. ರಾಜ್ಮಾ ಚಾವಲ್ ಮಾಡಲಿಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ರಾಜ್ಮಾವನ್ನು 7 ರಿಂದ 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಟು 2 ವಿಸಿಲಲ್ಲಿ ಕುಕ್ಕರಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೇನೆ. 2 ಪೊಟ್ಯಾಟೊ, ಅದು ಸಹ ಬೇಯಿಸಿಟ್ಟಂಥದ್ದು. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಹೇಳುವವರು ಕಾಯಿ ಮೆಣಸನ್ನು ಯೂಸ್ ಮಾಡ್ಕೊಳ್ಬಹುದು. ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, 4 ಟೇಬಲ್ ಸ್ಪೂನ್ ಮೈದಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಮೀಡಿಯಂ ಸೈಜ್ನ ಈರುಳ್ಳಿ. ಇದನ್ನು ನಾವು ಈ ಥರ ಮಾಡಿದರೆ ಸ್ಮ್ಯಾಶ್ ಆಗ್ತದೆ. ಆದರೂ ನಾವು ಫಸ್ಟಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು 1 ಸುತ್ತು ತಿರುಗಿಸ್ಕೊಳ್ಳುವ. ರಾಜ್ಮಾ ಈ ಥರ ಪುಡಿಯಾಗಿದೆ ನೋಡಿ. ಈಗ ಈ ಬೇಯಿಸಿದ ಪೊಟ್ಯಾಟೊವನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕುವ. ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಆಗ್ತದೆ. ಬೈಂಡಿಂಗಿಗೆ ಹೆಲ್ಪ್ ಮಾಡ್ತದೆ ಈ ಪೊಟ್ಯಾಟೊ. 2 ಪೊಟ್ಯಾಟೊವನ್ನು ಹಾಕ್ತೇನೆ. ಸಪೋಸ್ ಕೈಯಲ್ಲಿ ಸ್ಮ್ಯಾಶ್ ಆಗದಿದ್ದರೆ ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಕಾಯಿ ಮೆಣಸನ್ನು ಸಹ ಯೂಸ್ ಮಾಡ್ಕೊಳ್ಬಹುದು, ಗರಂ ಮಸಾಲ ಪೌಡರ್, ಮೈದಾ. ಬೈಂಡಿಂಗಿಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ ಇದು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಂಬೈನ್ ಆಗಬೇಕು.
ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಕೊಟ್ಕೊಳ್ವ. ನೋಡಿ ನಾನಿಲ್ಲಿ ಈ ಥರ ಮಾಡ್ತೇನೆ. ಒಂದು 4-5 ರೆಡಿ ಮಾಡಿಟ್ಕೊಂಡು ನಂತರ ಒಟ್ಟಿಗೆ ಕಾಯಿಸಿದರೆ ಆಯಿತು. ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈ ಅಲ್ಲ. ಈಗ ರಜೆ ಬೇರೆ ಇದೆ, ಮಕ್ಕಳು ಆಡಿ ಬರುವಾಗ ಏನಾದರೂ ಕೇಳ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್. ಆ ಟೈಮಲ್ಲಿ ಇದನ್ನು ನಾವು ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪ್ರೋಟೀನ್ ಹೇರಳವಾಗಿದೆ ಇದರಲ್ಲಿ. ಇನ್ಸ್ಟೆಂಟಾಗಿ ಶಕ್ತಿಯನ್ನು ಕೊಡ್ತದೆ, ಎನರ್ಜಿಯನ್ನು ಕೊಡ್ತದೆ. ನೋಡಿ ಎಷ್ಟು ನೀಟಾಗಿ ರೆಡಿ ಆಗ್ತದೆ ಅಂತ. ಸಪೋಸ್ ಮೈದಾ ಹಿಟ್ಟು ಇಲ್ಲದಿದ್ದರೆ ಬ್ರೆಡ್ ಕ್ರಮ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು, ಅಥವಾ ಇದನ್ನು ನಾವು ರವೆಯಲ್ಲಿ ರೋಲ್ ಮಾಡಿಕೊಂಡು ಕಾಯಿಸ್ಕೊಳ್ಬಹುದು. ಪ್ಯಾನ್ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳುವ. ಅರ್ಧ ಬೌಲ್ನಷ್ಟು ಎಣ್ಣೆ ಸಾಕು. ಈಗ ರೆಡಿ ಮಾಡಿಟ್ಟಂತಹ ಕಟ್ಲೆಟ್ಗಳನ್ನು ಪ್ಲೇಸ್ ಮಾಡ್ತಾ ಇದ್ದೇನೆ ತವದಲ್ಲಿ. ಮಕ್ಕಳಿಗೇನಾದರೂ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ಇದನ್ನು ನಾವು ಮಾಡಿಕೊಡ್ಬೋದು. ಅದು ಅಲ್ಲದೆ ಇದಕ್ಕೆ ನಾವು ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬೋದು ಇಷ್ಟ ಆಗುವವರು. ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆಯು ಸ್ವಲ್ಪವೇ ಸಾಕಾಗ್ತದೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ವಾ. ಎರಡು ಬದಿಯು ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಬರುವವರೆಗೆ ಇದನ್ನು ಕುಕ್ ಮಾಡಬೇಕು.
ರಾಜ್ಮಾ ಕಟ್ಲೆಟ್ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಿ. ಟೇಸ್ಟ್ ಒಳ್ಳೆನೇ ಇರ್ಬೋದು, ಯಾಕೆಂದ್ರೆ ನೀವು ಮಾಡುವಾಗಲೇ ಗೊತ್ತಾಯ್ತು. ಹಾಗೇನೆ ಇದು ತುಂಬಾ ಹೆಲ್ದಿ ಕೂಡ ಹೌದು, ತುಂಬಾನೇ ಹೆಲ್ದಿ. ಅಂದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹೌದು, ಅಂದ್ರೆ ಮಧುಮೇಹ ಇರುವವರು ಕೂಡ, ಅಂದ್ರೆ ಶುಗರ್ನವರಿಗೆ ಸಹ ಒಳ್ಳೇದಂತ ಕೇಳಿದೆ. ಸೊ ಅದೇ ರೀತಿ ಇದಕ್ಕೆ ಕನ್ನಡದಲ್ಲಿ ಕಿಡ್ನಿ ಬೀನ್ಸ್ ಅಂತ ಕೂಡ ಕರೀತಾರೆ ಅಂತ ಕೇಳಿದ್ದೇನೆ. ಸೊ ಹೆಚ್ಚಾಗಿ ನೀವು ಹೇಳಿದ ಪ್ರಕಾರ ನಮ್ಮ ಆಚೆ ಇದನ್ನು ಮಾಡುದು ತುಂಬಾನೇ ಕಡಿಮೆ. ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ ಇಲ್ಲಿ ಅವರು ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತದೆ ಅಂತ ಹೇಳ್ತಾರೆ. ಖಂಡಿತ ಹೌದು, ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಂತೇಳಿ ಇದನ್ನು ಒಂಥರ ಅವಾಯ್ಡ್ ಮಾಡಿದ್ರೆ ಅದರಲ್ಲಿ ಸಿಗುವಂತಹ ತುಂಬಾ ಬೆನಿಫಿಟ್ಸ್ ಅನ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ನಿಜವಾಗ್ಲೂ ವೀಕ್ಷಕರೇ, ಇದು ಒಂದು ಹೆಲ್ದಿ ಆಗಿರುವಂತಹ ಡಿಶ್, ತುಂಬಾನೇ ಬೆನಿಫಿಟ್ಸ್ ಇದೆ ಇದರಲ್ಲಿ. ಅಂದ್ರೆ ಅದರ ಹೆಸರಲ್ಲೇ ಇದೆ ಕಿಡ್ನಿ ಬೀನ್ಸ್ ಅಂತೇಳಿ. ಇವಾಗ ಅಂದ್ರೆ ಹೆಚ್ಚಾಗಿ ಎಲ್ರಿಗೂ ಕೂಡ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂತಹ ಸಮಸ್ಯೆ ಇದ್ದೇ ಇರ್ತದೆ. ಸೊ ಇಂಥದಕ್ಕೂ ಕೂಡ ಇದು ತುಂಬಾ ಒಳ್ಳೇದಂತ ನಾನು ಕೇಳಿದೆ. ಸೊ ಇನ್ನಷ್ಟು ಕೊಲೆಸ್ಟ್ರಾಲ್ ಅಂತವರಿಗೆ ಮತ್ತೆ ನಿದ್ರಾಹೀನತೆ ಇರುವವರಿಗೆ ಸಹ ಒಳ್ಳೇದು ಅಂತ ಹೇಳ್ತಾರೆ. ಸೊ ತುಂಬಾನೇ ಇದನ್ನು ತಿಂದಾಗ ಒಂಥರ ಉಲ್ಲಾಸ. 2 ಬಾರಿ ಆದ್ರೂ ಇದನ್ನ ನಮ್ಮ ದಿನನಿತ್ಯದ ಆಹಾರ ಪದ್ಧತಿ. ಮತ್ತೇನಂದ್ರೆ ಕೆಲವರು ಅಂದ್ರೆ ಸಸ್ಯಾಹಾರಿಗಳ ಅಂದ್ರೆ ವೆಜಿಟೇಬಲ್ ತಿನ್ನುವವರಿಗೆ ಪ್ರೋಟೀನ್ ತುಂಬಾ ಕಮ್ಮಿ ಇರ್ತದೆ. ಸೊ ಅಂತವರು ಇದರಿಂದ ಪ್ರೋಟೀನ್ ಅನ್ನು ಪಡ್ಕೊಳ್ಬಹುದು. ಸೊ ಅಟ್ಲೀಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರು ತಿಂಗಳಿಗೆ ಒಂದು 2-3 ಸಲ ಆದ್ರೂ ಇದರದ್ದು ಬೆನಿಫಿಟ್ಸ್ ತಕೊಳ್ಳೇಬೇಕು. ನಿಜವಾಗ್ಲೂ ವೀಕ್ಷಕರೇ, ತುಂಬಾ ಹೆಲ್ದಿ ಆಗಿರುವಂತಹ ಡಿಶ್ ನಮ್ಗೆ ಇವತ್ತು ಅಶ್ವಿನ್ ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ. ತುಂಬಾ ಹೆಲ್ದಿ ಇದೆ. ನಾವು ಹೇಳೋದು ನಿಮ್ಗೆ ಅಂದ್ರೆ ನಂಬಿಕೆ ಬರ್ಲಿಲ್ಲ ಅಂತಾದ್ರೆ ಒಂದ್ಸಲ ನೀವು ಒಂದು ಗೂಗಲ್ ಸರ್ಚ್ ಮಾಡಿ ನೋಡಿ, ನಿಜವಾಗ್ಲೂ ಅದರ ಲೀಸ್ಟೇ ಬರ್ತದೆ ಹೆಲ್ತ್ ಬೆನಿಫಿಟ್ಸ್ ಇರುವಂತದ್ದು. ಸೊ ಆಗ ಖಂಡಿತ ನಿಮ್ಗೆ ಇದನ್ನು ಮಾಡಬೇಕು ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಈ ಮಾಡುವಾಗ ಏನಾದ್ರೂ ನಿಮ್ಗೆ ಒಂಥರ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರೆ ಈ ವಿಧಾನವನ್ನ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ರಾಜ್ಮಾ ಚಾವಲ್ ಮಾಡಲಿಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ರಾಜ್ಮಾವನ್ನು 7ರಿಂದ 8 ಗಂಟೆಗಳಷ್ಟು ಕಾಲ ನೆನೆಸಿಟ್ಟು 2 ವಿಸಿಲಲ್ಲಿ ಕುಕ್ಕರಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೇನೆ. 2 ಪೊಟ್ಯಾಟೊ, ಅದು ಸಹ ಬೇಯಿಸಿಟ್ಟಂಥದ್ದು. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಹೇಳುವವರು ಕಾಯಿ ಮೆಣಸನ್ನು ಯೂಸ್ ಮಾಡ್ಕೊಳ್ಬಹುದು. ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, 4 ಟೇಬಲ್ ಸ್ಪೂನ್ ಮೈದಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಮೀಡಿಯಂ ಸೈಜ್ನ ಈರುಳ್ಳಿ. ಇದನ್ನು ನಾವು ಈ ಥರ ಮಾಡಿದರೆ ಸ್ಮ್ಯಾಶ್ ಆಗ್ತದೆ, ಆದರೂ ನಾವು ಫಸ್ಟಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು 1 ಸುತ್ತು ತಿರುಗಿಸ್ಕೊಳ್ಳುವ. ರಾಜ್ಮಾ ಈ ಥರ ಪುಡಿಯಾಗಿದೆ ನೋಡಿ. ಈಗ ಈ ಬೇಯಿಸಿದ ಪೊಟ್ಯಾಟೊವನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕುವ. ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಆಗ್ತದೆ. ಬೈಂಡಿಂಗಿಗೆ ಹೆಲ್ಪ್ ಮಾಡ್ತದೆ ಈ ಪೊಟ್ಯಾಟೊ. 2 ಪೊಟ್ಯಾಟೊವನ್ನು ಹಾಕ್ತೇನೆ. ಸಪೋಸ್ ಕೈಯಲ್ಲಿ ಸ್ಮ್ಯಾಶ್ ಆಗದಿದ್ದರೆ ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಕಾಯಿ ಮೆಣಸನ್ನು ಸಹ ಯೂಸ್ ಮಾಡ್ಕೊಳ್ಬಹುದು, ಗರಂ ಮಸಾಲ ಪೌಡರ್, ಮೈದಾ, ಬೈಂಡಿಂಗಿಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ ಇದು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಂಬೈನ್ ಆಗಬೇಕು.
ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಕೊಟ್ಕೊಳ್ಳುವ. ನೋಡಿ ನಾನಿಲ್ಲಿ ಈ ಥರ ಮಾಡ್ತೇನೆ. ಒಂದು 4-5 ರೆಡಿ ಮಾಡಿಟ್ಕೊಂಡು ನಂತರ ಒಟ್ಟಿಗೆ ಕಾಯಿಸಿದರೆ ಆಯಿತು. ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈ ಅಲ್ಲ. ಈಗ ರಜೆ ಬೇರೆ ಇದೆ, ಮಕ್ಕಳು ಆಡಿ ಬರುವಾಗ ಏನಾದರೂ ಕೇಳ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್. ಆ ಟೈಮಲ್ಲಿ ಇದನ್ನು ನಾವು ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪ್ರೋಟೀನ್ ಹೇರಳವಾಗಿದೆ ಇದರಲ್ಲಿ. ಇನ್ಸ್ಟೆಂಟಾಗಿ ಶಕ್ತಿಯನ್ನು ಕೊಡ್ತದೆ, ಎನರ್ಜಿಯನ್ನು ಕೊಡ್ತದೆ. ನೋಡಿ ಎಷ್ಟು ನೀಟಾಗಿ ರೆಡಿ ಆಗ್ತದೆ ಅಂತ. ಸಪೋಸ್ ಮೈದಾ ಹಿಟ್ಟು ಇಲ್ಲದಿದ್ದರೆ ಬ್ರೆಡ್ ಕ್ರಮ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು, ಅಥವಾ ಇದನ್ನು ನಾವು ರವೆಯಲ್ಲಿ ರೋಲ್ ಮಾಡಿಕೊಂಡು ಕಾಯಿಸ್ಕೊಳ್ಬಹುದು. ಪ್ಯಾನ್ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳುವ. ಅರ್ಧ ಬೌಲ್ನಷ್ಟು ಎಣ್ಣೆ ಸಾಕು. ಈಗ ರೆಡಿ ಮಾಡಿಟ್ಟಂತಹ ಕಟ್ಲೆಟ್ಗಳನ್ನು ಪ್ಲೇಸ್ ಮಾಡ್ತಾ ಇದ್ದೇನೆ ತವದಲ್ಲಿ. ಮಕ್ಕಳಿಗೇನಾದರೂ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ಇದನ್ನು ನಾವು ಮಾಡಿಕೊಡ್ಬಹುದು. ಅದು ಅಲ್ಲದೆ ಇದಕ್ಕೆ ನಾವು ಕ್ಯಾರೆಟನ್ನು ಸಹ ತುರಿದು ಹಾಕ್ಕೊಳ್ಬೋದು ಇಷ್ಟ ಆಗುವವರು. ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆಯು ಸ್ವಲ್ಪವೇ ಸಾಕಾಗ್ತದೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ಕೊಳ್ವ. ಎರಡು ಬದಿಯು ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಬರುವವರೆಗೆ ಇದನ್ನು ಕುಕ್ ಮಾಡಬೇಕು.
ಓಕೆ ವೀಕ್ಷಕರೇ, ಇನ್ನೊಂದ್ಸಲ ಮಾಡುವ ವಿಧಾನವನ್ನ ನೋಡ್ಕೊಂಡು ಬಂದ್ರಿ. ಈಗ ನಾನು ತಿನ್ನೋದನ್ನ ನೋಡ್ಬೇಡಿ, ನೀವು ಹೇಗೆ ತಿಂತೇನೆ ಅಂತ, ಹಾಗೆ ಟೇಸ್ಟ್ ಕೂಡ ಹೇಗಿದೆ ಅಂತ ಖಂಡಿತ ಹೇಳ್ತೇನೆ ಹೇಗಾಗಿದೆ ಅಂತ ಹೇಳಿ. ಬಿಸಿಯಾಗಿದೆಯಾ? ವಾವ್, ತುಂಬಾನೇ ಟೇಸ್ಟ್ ಆಗಿದೆ. ಅದೊಂಥರ ನೀವು ಹಾಕಿರುವಂತಹ ರೋಸ್ಟ್ ಆಗಿ ತುಂಬಾ ಟೇಸ್ಟ್ ಕೊಡ್ತದೆ. ಹಾಗೇನೆ ಒಳಗಿರೋ ಸಾಫ್ಟ್, ತುಂಬಾ ಗೊತ್ತಾಗುದಿಲ್ಲ ಇದು ನೀವು ಇದಕ್ಕೆ ಈ ರೀತಿಯಾದಂತಹ ಒಂದು ಆಡ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಪೊಟ್ಯಾಟೊ ಕೂಡ ಮಿಕ್ಸ್ ಮಾಡಿದ್ದೀರಾ, ಮತ್ತೆ ಅದು ಕೊತ್ತಂಬರಿದ್ದು ಫ್ಲೇವರ್ ಇರ್ಬೋದು, ಆನಿಯನ್ ಏನೇ ಇರ್ಬೋದು, ಒಂಥರ ಡಿಫ್ರೆಂಟ್ ಟೇಸ್ಟ್. ನಾವು ಕಟ್ಲೆಟ್ ಇದು ಬೀಟ್ರೂಟ್ ಮಾಡಿ ತಿನ್ನೋದು ಟೇಸ್ಟ್ ಬೇರೆನೆ, ಬಟ್ ಇದೊಂಥರ ಟೇಸ್ಟ್ ಬೇರೆನೆ ಕೊಡ್ತಾ ಇದೆ ನಿಜವಾಗ್ಲು. ಯಾಕೆಂದ್ರೆ ಹೆಚ್ಚಾಗಿ ಮಕ್ಕಳಿಗೆ ಅಂದ್ರೆ ಇದೆಲ್ಲ ಕೆಲವು ಮಕ್ಕಳು ಎಂತ ಸಿಪ್ಪೆ ಎಲ್ಲ ಇರ್ತದಲ್ಲ, ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹೀಗೆ ನಾವು ಸಿಪ್ಪೆ ಸಮೇತ ಇದು ಮಾಡಿ ಗ್ರೈಂಡ್ ಮಾಡಿ ಕೊಡುವಾಗ ಒಂಥರ ಟೇಸ್ಟ್ ಡಿಫ್ರೆಂಟ್ ಅನಿಸ್ತದೆ. ಸೊ ನಿಜವಾಗ್ಲೂ ವೀಕ್ಷಕರೇ ತುಂಬಾನೇ ಟೇಸ್ಟ್ ಆಗಿದೆ, ಅದೇ ರೀತಿ ತುಂಬಾನೇ ಹೆಲ್ತಿಗೆ ತುಂಬಾ ಉಪಯೋಗ ಕೂಡ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತಿಂದು ನೋಡಿ. ಸೊ ಇಂತಹ ಒಂದು ಟೇಸ್ಟಿ ಡಿಶ್ ಅನ್ನ ನಮಗೆ ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಇವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಂತಹ ಒಂದು ಹೆಲ್ದಿ ಒಂದು ರೆಸಿಪಿಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಹೇಳಿಕೊಟ್ಟಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ರಾಜ್ಮಾ ಕಟ್ಲೆಟ್ ಅನ್ನ ನೋಡಿದ್ರಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮುಂದಿನ ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ. ಅದೇ ರೀತಿ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಆಗಿ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಶಂಕರ್ಪುರ, ಕಟ್ಪಾಡಿ. ಸೊ ಕಾರ್ಯಕ್ರಮ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ.